ಈ ಬಾಳ ಕಡಲಿನಲ್ಲಿ ನೌಕೆ ಸಾಗಿದೆ. ಈ ನೌಕೆ ನಾವೊಬ್ಬೊಬ್ಬರಾಗಿದ್ದೇವೆ. ಈ ನೌಕೆಯ ನಾವಿಕ ನಮ್ಮ ಪ್ರಭು ಯೇಸು ಕ್ರಿಸ್ತರು. ಇದನ್ನು ನಂಬಿ ಈ ಪಯಣವನ್ನು ಪ್ರಾರಂಭಿಸಿದವರು ಖಂಡಿತವಾಗಿಯೂ ತಮ್ಮ ದಡವನ್ನು ಸೇರುತ್ತಾರೆ. ಈ ಒಂದು ನಂಬಿಕೆ ನಮ್ಮ ಪ್ರತಿಯೊಬ್ಬರಿಗೂ ಬೇಕು. ಈ ಒಂದು ನಂಬಿಕೆಯಿಂದ ಜೀವಿಸಲು ಇಂದಿನ ದೈವವಿಧಿಯ ವಾಚನಗಳು ನಮಗೆ ಕರೆ ನೀಡುತ್ತಿದೆ. ಆತ್ಮೀಯರೇ, ಒಬ್ಬ ಪ್ರಬೋಧಕ, ಅವನು ಒಬ್ಬರಿಂದ ಕರೆಯೋಲೆಯನ್ನು ಪಡೆದಿರುತ್ತಾನೆ. ಒಂದು ರಾಜ ಸಂಸ್ಥಾನದಲ್ಲಿ ಪ್ರಬೋಧನೆ ಮಾಡಲು, ಇದು ಈ ಆಗಮನ ಕಾಲವನ್ನು ಕುರಿತು ಪ್ರಬೋಧನೆ ಮಾಡಲು ಅವನು ಕರೆಯೋಲೆಯನ್ನು ಪಡೆದಿರುತ್ತಾನೆ. ಹೀಗಾಗಿ ಅವನು ಆ ಸಂಸ್ಥಾನಕ್ಕಾಗಿ ಪ್ರಬೋಧನೆ ಮಾಡುವುದಕ್ಕಾಗಿ ಹೋಗುತ್ತಾನೆ. ಆದರೆ ಆ ಸಾಮ್ರಾಜ್ಯದ ರಾಜ ಒಂದು ಕಠೋರವಾದ ವ್ಯಕ್ತಿ. ಅವನನ್ನು ಮನವೊಲಿಸೋದು ತುಂಬ ಕಷ್ಟ, ಕಠೋರವಾದ ವ್ಯಕ್ತಿ ಎಂದು ಅವನು ಕೇಳಿಸಿಕೊಂಡಿರುತ್ತಾನೆ. ಹೀಗಾಗಿ ಅವನು ಆ ಸಾಮ್ರಾಜ್ಯಕ್ಕೆ ಹೋಗಿ ಪ್ರಬೋಧನೆಯನ್ನು ಮಾಡಲು ಪ್ರಾರಂಭಿಸಿದಾಗ ಅವನಲ್ಲಿ ಏನೋ ಒಂದು ಧ್ವನಿ ಕೇಳಿಸುತ್ತೆ, ತನ್ನಲ್ಲೇ ಒಂದು ಧ್ವನಿ ಕೇಳಿಸ್ತಂತೆ. ಇದೋ ನೀನು ಪ್ರಬೋಧನೆ ಮಾಡಲಿದ್ದೀಯಾ, ಎಚ್ಚರದಿಂದಿರು, ಇಲ್ಲಿ ಅರಸ ಇದ್ದಾನೆ. ಹೀಗಾಗಿ ಅವನ ಹೃದಯ ಭಯದಿಂದ ತುಂಬಿತ್ತು. ಈಗೋ ಅರಸ ಇಲ್ಲಿದ್ದಾನೆ, ನಾನು ಹೇಗೆ ಈ ಕಠೋರವಾದ ಅರಸನಿಗೆ ಪ್ರಬೋಧನೆಯನ್ನು ಮಾಡುವುದು? ಹೀಗಾಗಿ ಅಲ್ಲಿ ಪ್ರಬೋಧನೆ ಮಾಡುವುದು ಒಂದು ದೊಡ್ಡ ಸವಾಲಾಗಿತ್ತಂತೆ. ಹೀಗಾಗಿ ಮತ್ತೆ ಅವನು ಧೈರ್ಯವನ್ನು ತೆಗೆದುಕೊಂಡು ಮತ್ತೆ ಪ್ರಬೋಧನೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಆಗ ಅವನಲ್ಲಿ ಮತ್ತೊಂದು ಸ್ವರ ಕೇಳಿಸಿತಂತೆ, ಪ್ರಬೋಧಕನೇ, ಇದೋ ಅರಸರುಗಳ ಅರಸ ನಿನ್ನ ಜೊತೆ ಇದ್ದಾನೆ, ಅರಸರುಗಳ ಅರಸ ನಿನ್ನ ಜೊತೆ ಇದ್ದಾನೆ, ಭಯಪಡಬೇಡ, ಧೈರ್ಯದಿಂದ ದೃಢತೆಯಿಂದ ನಿನ್ನ ಸಂದೇಶವನ್ನು, ನೀನು ತಯಾರಿಸಿರುವ ಸಂದೇಶವನ್ನು ಬೋಧಿಸು ಎಂಬುವ ಧ್ವನಿಯನ್ನು ಅವನು ಕೇಳಿಸಿಕೊಂಡನಂತೆ. ಈ ಧ್ವನಿಯನ್ನು ಕೇಳಿಸಿಕೊಂಡ ಅವನು ಧೈರ್ಯದಿಂದ ತಾನು ತಯಾರಿಸಿದ್ದ ಆ ಸಂದೇಶವನ್ನು ಎಲ್ಲರಿಗೂ ಬೋಧಿಸುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದೇ ಒಂದು ಸಂದೇಶ ನಮ್ಮೆಲ್ಲರಿಗೂ ನಮ್ಮ ಜೀವನದ ಅನೇಕ ಸಂದರ್ಭಗಳನ್ನು ನಮಗೆ ಕೊಡುತ್ತದೆ. ಹೇಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ನೋ, ನಮ್ಮ ಪಯಣ ಒಂದು ಸಮುದ್ರದಲ್ಲಿ. ಈ ಸಮುದ್ರ ಹೇಗಿರುತ್ತೆ? ನೂರಾರು ಅಲೆಗಳಿಂದ ಕೂಡಿರುತ್ತೆ, ನೂರಾರು ಬಿರುಗಾಳಿಯಿಂದ ಕೂಡಿರುತ್ತೆ. ಅಲ್ಲಿ ನಾವು ನೌಕೆಯಾಗಿದ್ದೇವೆ, ಒಂದು ಹಡಗಾಗಿದ್ದೇವೆ. ಅದನ್ನು ಎಲ್ಲನೂ ಎದುರಿಸಿಕೊಂಡು ನಾವು ಪ್ರಯಾಣವನ್ನು ಮುಂದುವರಿಸಬೇಕು. ಹಾಗೆಯೇ ನಮ್ಮ ಜೀವನ ಎಂಬುದು ದೊಡ್ಡ ಸವಾಲಿನ ಜೀವನ. ತುಂಬ ಕಷ್ಟ, ತೊಂದರೆಗಳು ಅನುಭವಿಸುವಂತಹ ಜೀವನ. ಹೀಗಾಗಿ ನಾವು ಭಯಪಡದೆ ಧೈರ್ಯದಿಂದ ಮುಂದೆ ನಡೆಯಬೇಕು ಎಂಬುವ ಸಂದೇಶವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಆತ್ಮೀಯರೇ, ಹೇಗೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗುವುದು? ಹೇಗೆ ಸಾಗುವುದು? ಪ್ರಭು ಯೇಸು ಕ್ರಿಸ್ತರು ಹೇಳುವಂತೆ ನಾವು ಸನ್ಮಾರ್ಗದಲ್ಲಿ ನಡೆದು ಸದೃಢತೆಯಿಂದ ನಾವು ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿರಬೇಕು. ಉದಾಹರಣೆ ಅಂತ ಹೇಳಿದ್ರೆ, ಇಂದು ನಾವು ಕೇಳಿಸಿಕೊಂಡಂತಹ ಸಂತ ಸ್ನಾನಿಕ ಯೋವಾನ, ಇಂದಿನ ಶುಭ ಸಂದೇಶದಲ್ಲಿ ಅವರ ಬಗ್ಗೆ ಕೇಳಿಸಿಕೊಂಡಿದ್ದೇವೆ. ಇದು ಪ್ರಭು ಯೇಸು ಕ್ರಿಸ್ತರು ಅವರನ್ನು ನಮ್ಮ ಮುಂದಿಟ್ಟು ಹೇಳುತ್ತಿದ್ದಾರೆ. ಈ ಒಂದು ಪ್ರವಾದಿ ಎಲ್ಲ ಕಷ್ಟಗಳನ್ನು, ಎಲ್ಲ ತೊಂದರೆಗಳನ್ನು ಅನುಭವಿಸಿ ಸತ್ಯಕ್ಕಾಗಿ ನಿಂತಹ ಪ್ರವಾದಿ ಇವರು. ಪ್ರವಾದಿ ಎಂದರೆ ಯಾರು? ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಕಳುಹಿಸಲ್ಪಟ್ಟವರು. ಏತಕ್ಕಾಗಿ ಅಂತ ಹೇಳಿದ್ರೆ, ಪ್ರಬೋಧನೆಯನ್ನು ಮಾಡುವುದಕ್ಕಾಗಿ, ಸಾರುವುದಕ್ಕಾಗಿ, ಒಳ್ಳೆಯ ವಾರ್ತೆಯನ್ನು ಸಾರಿ ಕೆಟ್ಟದನ್ನು ದೂಷಿಸಲು, ಕೆಟ್ಟದನ್ನು ಮಾಡಬಾರದು ಎಂದು ಹೇಳಲು ಪ್ರಭು ದೇವರು ನಮ್ಮನ್ನು ಕರೆದಿರುತ್ತಾರೆ. ಹೀಗಾಗಿ ಆತ್ಮೀಯರೇ, ನಾವೆಲ್ಲರೂ ಪ್ರವಾದಿಗಳಾಗಿರಲು ಪ್ರಭು ಯೇಸು ಕ್ರಿಸ್ತರು ನಮಗೆ ಕರೆ ನೀಡುತ್ತಿದ್ದಾರೆ, ಇಂದು ನಮ್ಮನ್ನು ನೆನಪಿಸುತ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಏಕೆ ಈ ಸಮಯದಲ್ಲಿ, ಈ ಆಗಮನ ಕಾಲದಲ್ಲಿ, ಈ ಯೇಸು ಕ್ರಿಸ್ತರ ಜನನೋತ್ಸವನ ಆಚರಿಸುವ ತಯಾರಿಕೆಯಲ್ಲಿರುವ ನಮಗಾಗಿ ಏಕೆ ಈ ಕರೆ? ಹೇಗೆ ನಾವು ಪ್ರಭುವಿಗೆ ಸಾಕ್ಷಿ ನೀಡೋದು? ಇದಕ್ಕೆ ಉತ್ತರವನ್ನು ಸಹ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿದ್ದಾರೆ.
ಮುಖ್ಯವಾಗಿ ಈ ಕಾಲದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಇದೋ ರಾಜಾದಿರಾಜ ಅರಸರುಗಳ ಅರಸ ನನ್ನ ಜೊತೆ ಇದ್ದಾರೆ. ಈ ಒಂದು ಅನುಭವ ನಮ್ಮ ಪ್ರತಿಯೊಬ್ಬರಿಗಾಗಬೇಕು. ಯಾವಾಗ ನಮಗೆ ಈ ಅನುಭವ ಇಲ್ಲದೆ ಇರುತ್ತದೆಯೋ ಆಗ ಎಲ್ಲವೂ ಕಷ್ಟವಾಗಿರುತ್ತದೆ. ನಮ್ಮ ಜೀವನ ಕಷ್ಟವಾಗಿರುತ್ತದೆ, ನಮ್ಮ ಮಾಡುವ ಕೆಲಸಗಳು ಕಷ್ಟವಾಗಿರುತ್ತದೆ, ನಾವು ನೋಡುವಂಥ ವ್ಯಕ್ತಿಗಳು ಕಷ್ಟಕರವಾದ ವ್ಯಕ್ತಿಗಳಾಗಿರ್ತಾರೆ. ಎಲ್ಲವೂ ಕಷ್ಟವಾಗಿ ತೋರ್ಪಡುತ್ತದೆ ಯಾವಾಗ ನಾವು ಈ ಸತ್ಯವನ್ನು ಮರೆತಿರುತ್ತೇವೋ ಎಂದು ಆ ಸಮಯದಲ್ಲಿ. ಹೀಗಾಗಿ ಆತ್ಮೀಯರೇ, ನಮ್ಮನ್ನು ರಕ್ಷಿಸಿದ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣತ್ಯಾಗ ಮಾಡಿ ನಮ್ಮನ್ನು ರಕ್ಷಿಸಿ ನಮಗೆ ಹೊಸ ಜೀವವನ್ನು ಕೊಟ್ಟಂಥ ಪ್ರಭು ಯೇಸು ಕ್ರಿಸ್ತರು ಸದಾ ನಮ್ಮೊಡನೆ ಇದ್ದಾರೆ ಈ ಸಂದೇಶವನ್ನು ಅರಿತುಕೊಂಡು ಬಾಳಲು ಪ್ರಭು ಯೇಸು ಕ್ರಿಸ್ತರು ನಮಗೆ ಕರೆ ನೀಡುತ್ತಿದ್ದಾರೆ. ಇಂದಿನ ಮೊದಲನೇ ವಾಚನದಲ್ಲಿ ಕೊನೆಯ ಭಾಗದಲ್ಲಿ ಕೇಳಿಸಿಕೊಂಡೆವು, ಇನ್ನು ನಿನ್ನನ್ನು ಗದರಿಸೆನು, ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಟ್ಟಗಳು, ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗೋದು ನಿನ್ನನ್ನು. ಈ ಒಂದು ಅನುಭವ ನಮಗಾಗಬೇಕು. ಬೆಟ್ಟಗಳು ಒಡೆದು ಹೋದರು, ಗುಟ್ಟಗಳು ಕದಲಿ ಹೋದರು, ದೇವರ ಅಚಲವಾದ ಪ್ರೀತಿ ನಮ್ಮ ಪ್ರತಿಯೊಬ್ಬರಿಗೂ ಇದೆ ಎಂಬುವ ಸತ್ಯವನ್ನು ಅರಿತು ನಾವು ಬಾಳಬೇಕು. ನಮ್ಮ ಜೀವನದಲ್ಲಿ ನಾವು ಎಂಥ ಕಷ್ಟ ಬಂದರೂ, ಎಂಥ ತೊಂದರೆ ಬಂದರೂ, ಎಂಥ ಸವಾಲು ಬಂದರೂ ಪ್ರಭು ಯೇಸು ಕ್ರಿಸ್ತರು ನನ್ನೊಡನೆ ಇದ್ದಾರೆ ಎಂಬ ಅನುಭವ ನಮಗಿದ್ರೆ ಸಾಕು. ಎಲ್ಲವನ್ನ ನಾವು ಧೈರ್ಯದಿಂದ ನಾವು ಎದುರಿಸಬಹುದು. ಆತ್ಮೀಯರೇ, ಇದು ಈ ಆಗಮನ ಕಾಲದಲ್ಲಿ ನಾವು ಮಾಡಬೇಕಾದ ಮುಖ್ಯವಾದ ಕಾರ್ಯ ಇದು. ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿದ್ದಾರೆ, ನನ್ನ ಜೊತೆ ಇದ್ದಾರೆ. ಈ ಅನುಭವ ನಮಗಾಗಬೇಕು. ಆ ಅನುಭವದಿಂದ ನಾವು ಒಳ್ಳೆಯ ತಯಾರಿಕೆಯನ್ನು ಮಾಡಿ ಪ್ರಭುವಿನ ಬರುವಿಕೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ಆಚರಿಸಬಹುದು. ಹೇಗೆ ಮಾಡುವುದು? ಪ್ರಭು ಯೇಸು ಕ್ರಿಸ್ತರೇ ಇದ್ದಾರೆ ಎಂಬುವ ಮನವರಿಕೆ ನಮಗೆ ಹೇಗಾಗುತ್ತೆ? ಮೊಟ್ಟ ಮೊದಲು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನಿರುತ್ತೇನೆ. ಹೀಗಾಗಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಅರಿತುಕೊಳ್ಳಬೇಕು. ಹೀಗಾಗಿ ನಾವು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಮನೆಗಳಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ನಾವು ಇರುವ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಖಂಡಿತವಾಗಿಯೂ ಆ ಸ್ಥಳದಲ್ಲಿ ದೇವರಿದ್ದಾರೆ, ಅವರನ್ನು ಅರಿತುಕೊಳ್ಳಬೇಕು. ಎರಡನೆಯದಾಗಿ, ದೇವರ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರಿದ್ದಾರೆ. ದೇವರ ವಾಕ್ಯ ಅಂದರೆ ಬೈಬಲ್ ಶ್ರೀಗ್ರಂಥದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ಇದೆ. ಆ ದೇವರ ವಾಕ್ಯವನ್ನು ನಾವು ತೆಗೆದು ಓದಿದಾಗ ಮಾತ್ರ ಆ ವಾಕ್ಯಕ್ಕೆ ಜೀವ ಬರುತ್ತೆ. ಬೈಬಲ್ ಶ್ರೀಗ್ರಂಥ ಬೇರೆ ಒಂದು ಗ್ರಂಥನೇ, ಅದನ್ನು ಓದಿದಾಗ ಮಾತ್ರ ಅದಕ್ಕೆ ಜೀವ ಇದೆ. ಹೀಗಾಗಿ ನಾವು ಬೈಬಲ್ ಗ್ರಂಥವನ್ನು ಓದಿ ದೇವರ ಪ್ರಸನ್ನತೆಯನ್ನು ಅರಿತುಕೊಳ್ಳಬೇಕು. ಹೀಗಿರುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟು ಬಾರಿ ಬೈಬಲ್ ಗ್ರಂಥವನ್ನು ಓದುತ್ತೇವೆ ಎಂಬ ಪ್ರಶ್ನೆ ಧ್ಯಾನಿಸಬೇಕಿದೆ. ಮೂರನೆಯದಾಗಿ, ಗುರುಗಳು ಮತ್ತೊಬ್ಬ ಕ್ರೈಸ್ತ ಎಂದು ಹೇಳಲ್ಪಡುತ್ತಾರೆ. ಹೀಗಾಗಿ ಗುರುಗಳ ಮೂಲಕ, ಸಂಸ್ಕಾರದ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗೆ ಪ್ರಸನ್ನರಾಗಿರುತ್ತಾರೆ. ಹೀಗಾಗಿ ಈ ಒಂದು ಪ್ರಸನ್ನತೆಯನ್ನು ಅರಿತುಕೊಳ್ಳಬೇಕು. ನಾಲ್ಕನೆಯದಾಗಿ, ಪರಮ ಪ್ರಸಾದದ ಮೂಲಕ ದೇವರ ಪರಮ ಪ್ರಸನ್ನತೆ ನಮಗಿದೆ. ಹೀಗಾಗಿ ನಮಗಾಗಿ ಸದಾ ಅವರು ಕಾಯುತ್ತಿರುತ್ತಾರೆ. ದುಡಿದು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನೆಮ್ಮದಿಯನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ಪರಮ ಪ್ರಸಾದದಲ್ಲಿದೆ. ಅಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಕಾಣಬೇಕು. ಹೀಗಾಗಿ ದೇವರ ಪ್ರಸನ್ನತೆಯನ್ನು ನಾವು ಕಂಡುಕೊಂಡಲ್ಲಿ ಖಂಡಿತವಾಗಿಯೂ ದೇವರ ಬರುವಿಕೆಗೆ ನಾವು ಸಿದ್ಧರಿರುತ್ತೇವೆ. ದೇವರ ಪ್ರಸನ್ನತೆಯನ್ನು ನಾವು ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ದೇವರ ಬರುವಿಕೆಯಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವುದಿಲ್ಲ. ದೇವರನ್ನು ಬಂದರೂ ಅವರು ದೇವರೇ ಎಂದು ನಾವು ನಿಮಗೆ ಅನ್ನಿಸೋದಿಲ್ಲ. ಹೀಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಬೇಡೋಣ ಆತ್ಮೀಯರೇ, ನಾವು ಸನ್ಮಾರ್ಗದಲ್ಲಿ ನಡೆದು ಸದೃಢತೆಯಿಂದ ಶುಭ ಸಂದೇಶಕ್ಕೆ ಅಂದರೆ ಪ್ರಭುವಿನ ಪ್ರಸನ್ನತೆಗೆ ಸಾಕ್ಷಿಯಾಗಿರಲು ನಾವು ಮುಂದಾಗೋಣ. ಮುಖ್ಯವಾಗಿ ಪ್ರಾರ್ಥನೆಯ ಸಮಯದಲ್ಲಿ, ದೇವರ ವಾಕ್ಯವನ್ನು ಓದುವ ಸಮಯದಲ್ಲಿ, ಗುರುಗಳ ಮುಖಾಂತರ ಮತ್ತು ಪರಮಪ್ರಸಾದ ಮುಖಾಂತರ ದೇವರ ಪ್ರಸನ್ನತೆಯನ್ನು ಅರಿತು ನಾವು ಅವರಿಗೆ ಸೇರಲು ಪ್ರಯತ್ನಿಸೋಣ. ಆಮೆನ್.